ಪಾವಗಡ ತಾಲೂಕಿನಲ್ಲಿ ಪೊಲೀಸ್ ಇಲಾಖೆ ವತಿಯಿಂದ ನಡೆಸಿದ ಜನಸಂಪರ್ಕ ಸಭೆಯನ್ನು ಅಜಯ್ ಸಾರಥಿರವರ ಅಧ್ಯಕ್ಷತೆಯಲ್ಲಿ ಆಯೋಜಿಸಲಾಗಿತ್ತು. ಪಟ್ಟಣದ ಆಂಧ್ರಗಿರಿ ಭವನದಲ್ಲಿ ಪೊಲೀಸ್ ಇಲಾಖೆ ವತಿಯಿಂದ ಜನಸಂಪರ್ಕ ಸಭೆಯನ್ನು ಆಯೋಜಿಸಿ ಮಾತನಾಡಿದ ಅಜಯ್ ಸಾರಥಿ, ಪೊಲೀಸ್ ಇಲಾಖೆ ಮತ್ತು ಸಾರ್ವಜನಿಕರು ಒಂದು ನಾಣ್ಯದ ಎರಡು ಮುಖಗಳಿದ್ದಂತೆ. ಪೊಲೀಸರು ಜನರ ವಿರೋಧಿಗಳಲ್ಲ ಎಂದರು. ಸಾರ್ವಜನಿಕ ಸಂಪರ್ಕ ಸಭೆಯಲ್ಲಿ ರೈತ ಸಂಘದ ಅಧ್ಯಕ್ಷ ಪೂಜಾರಪ್ಪ ಮಾತನಾಡಿ, ಪೊಲೀಸ್ ಇಲಾಖೆ ಈ ಮೊದಲು ಉತ್ತಮ ರೀತಿಯ ಕೆಲಸ ನಿರ್ವಹಿಸುತ್ತಿತ್ತು. ಆದರೆ ಇತ್ತೀಚಿನ ದಿನಗಳಲ್ಲಿ ಗಾಂಜಾ, ಮಡ್ಕ, ವೇಶ್ಯಾವಾಟಿಕೆ, ಇಸ್ಪೀಟು, ಅಕ್ರಮ ಮದ್ಯ ಮಾರಾಟ ಈ ಎಲ್ಲ ಚಟುವಟಿಕೆಗಳಿಗೆ ಪ್ರೇರೇಪಣೆ ಇಲಾಖೆ ನೀಡುತ್ತಿದೆ ಎಂದು ಆರೋಪಿಸಿದರು. ಸಾರ್ವಜನಿಕರಿಗೆ ಮಾಹಿತಿ ಕೊರತೆಯಿಂದ ಜನಸಂಪರ್ಕ ಸಭೆಯಲ್ಲಿ ಬಹಳಷ್ಟು ಕಡಿಮೆ ಸಂಖ್ಯೆಯಲ್ಲಿ ಸಾರ್ವಜನಿಕರು ಭಾಗಿಯಾಗಿದ್ದರು. ಈ ಸಂದರ್ಭದಲ್ಲಿ ರೈತ ಸಂಘದ ಅಧ್ಯಕ್ಷ ಪೂಜಾರಪ್ಪ, ಅಂಗನವಾಡಿ ಕಾರ್ಯಕರ್ತರ ಅಧ್ಯಕ್ಷ ಸುಶೀಲಮ್ಮ, ಗೋವಿಂದಪ್ಪ, ತಾಳೆ ಮರದಲ್ಲಿ ಮಂಜು, ಪುರಸಭೆ ಸದಸ್ಯ ಗುರ್ತಿ ನಾಗರಾಜು ಹಾಗೂ ಹಲವಾರು ಸಂಘ ಸಂಸ್ಥೆಗಳು ಹಾಜರಿದ್ದರು. ವರದಿ ರಾಮಪ್ಪ, ಸಿಕೆಪುರ, ಪಾವಗಡ. ಇಲ್ಲಿ 4 ಗಂಟೆ ಹತ್ರ 4 ಗಂಟೆಗೆ ಬಂದು ತಗೊಂಡು ಎಣ್ಣೆ ಮಾಡ್ತಾ ಇದ್ದಾರೆ. ಅವ್ರಿಗೆಲ್ಲ ಬೇಕಾಗ್ರಿ. ಊರಿಂದ ಹೊರಗಡೆ ಎಲ್ಲ 1-2 ಕಿಲೋಮೀಟರ್ ಮಾಡ್ಕೊಂಡ್ಲಿ ಅಲ್ಲೇ ಕುಡಿಯೋದು ರೋಡ್ಗೆ ಬಂದು ಬಿದ್ದುಬಿಡ್ತಾರೆ. ಬಹಳ ಅಪಘಾತಗಳಾಗ್ತಾ ಇದ್ದಾರೆ. ಅದು ಒಂದು ಭದ್ರ ಮಾಡಬೇಕು. ಮತ್ತೆ ಇವು ಟೊಮೆಟೊ ಹಣ್ಣು ನೋಡಿದಾರಲ್ಪ ಬುಲೆರಿಗಳು ಸಾರ್ ಪಕ್ಕದಲ್ಲಿ ಬರ್ತಾ ಇದ್ರೆ ನಿಂತಿಲ್ಲ ಮೈ ಮೇಲೆ, ಆ ತರ ಫಾಸ್ಟ್ ಆಗಿ ಬಂದ್ಬಿಟ್ಟು ಮನುಷ್ಯನ ಬಿದ್ದ